ಅಕ್ರಮ ಗೋಸಾಗಾಟ ನಡೆಸಿದರೆಂಬ ಶಂಕೆಯ ಮೇಲೆ ತಲ್ವಾರು ದಾಳಿ ನಡೆಸಿದ ರೌಡಿ ಶೀಟರ್ ಬಂಧನಕ್ಕೆ ತೆರಳಿದ ವೇಳೆ ಸ್ವರಕ್ಷಣೆಗಾಗಿ ಪೊಲೀಸರು ಫೈರಿಂಗ್ ನಡೆಸಿದ ಘಟನೆ ಮಂಗಳೂರು ಸಮೀಪದ ಅಡ್ಯಾರಿನಲ್ಲಿ ನಡೆದಿದೆ. ಇಂದು ಬೆಳಗಿನ ಸಮಯದಲ್ಲಿ ರೌಡಿ ಶೀಟರ್ ಭವಿತ್ರಾಜ್ ಎನ್ನುವವನನ್ನು ಬಂಧಿಸಲು ತೆರಳಿದ ಪೊಲೀಸರ ಮೇಲೆ ಆತ ಹಲ್ಲೆಗೆ ಮುಂದಾಗಿದ್ದಾನೆ. ಆ ವೇಳೆ ಸ್ವರಕ್ಷಣೆಗಾಗಿ ಕಂಕನಾಡಿ ಠಾಣಾಧಿಕಾರಿಗಳು ಆತನ ಮೇಲೆ ಗುಂಡು ಹಾರಿಸಿದ್ದಾರೆ. ರೌಡಿ ಶೀಟರ್ ಭವಿತ್ರಾಜ್ ಮೇಲೆ ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ 8 ಪ್ರಕರಣಗಳು ದಾಖಲಾಗಿವೆ. ಮಂಗಳೂರು ಕುಲಶೇಖರ ಸಿಲ್ವರ್ ಗೇಟ್ ಬಳಿ ಅಕ್ರಮ ಗೋಸಾಗಾಟ ನಡೆದಿದೆ ಎಂಬ ಶಂಕೆಯ ಮೇರೆಗೆ ವಾಹನವನ್ನ ಅಡ್ಡಗಟ್ಟಿ 3 ಮೇಲೆ ತಲ್ವಾರ್ನಿಂದ ಹಲ್ಲೆ ನಡೆಸಿದ ಪ್ರಕರಣದಲ್ಲಿ ಭವಿತ್ ಭಾಗವಹಿಸಿದನೆಂದು ಪೊಲೀಸರಿಗೆ ಮಾಹಿತಿ ಲಭಿಸಿದೆ. ಈ ಸಂಬಂಧ ಭವಿತ್ ಬಂಧನಕ್ಕೆ ಅವರು ಬಲೆ ಬೀಸಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ಮಂಗಳೂರಿನ ಪೊಲೀಸ್ ಕಮಿಷನರ್ ಸಂದೀಪ್ ಪಾಟೀಲ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ತಮ್ಮೆಲ್ಲ ವೀಕ್ಷಕರಿಗೂ ನಮಸ್ಕಾರ. ಹೌದು ಸರ್, ಇದು ಮಂಗಳೂರಿನ ಅಡ್ಯಾರ್ನಲ್ಲಿ ಇವತ್ತು ಬೆಳಗಿನ ಸಮಯ ಶೂಟೌಟ್ ನಡೆದಿದೆ ಸರ್. ಯಾವ ಕಾರಣಕ್ಕಾಗಿ ಶೂಟೌಟ್ ನಡೆದಿರುವಂತದ್ದು ಸರ್? ಈಗ ಭಾನುವಾರ ಬೆಳಗ್ಗೆ ಕಂಕನಾಡಿ ಕುಲಶೇಖರದಲ್ಲಿ ಏನೊಂದು ಘಟನೆ ಆಗಿತ್ತು. ಒಬ್ಬ ವಾಹನ ಚಾಲಕನ ಗಾಡಿಯನ್ನ ನಿಲ್ಲಿಸಿ ಅವನ ಮೇಲೆ ಹಲ್ಲೆ ಮಾಡಿರುವಂತದ್ದು ಏನ್ ಪ್ರಕರಣ ಆಗಿತ್ತು, ಅದನ್ನ ಬಹಳ ಗಂಭೀರವಾಗಿ ತಗೊಂಡು ನಾವು ತನಿಖೆಯನ್ನ ಮಾಡಿದ್ವಿ. ಆಮೇಲೆ ತನಿಖೆ ಕಾಲದಲ್ಲಿ 3 ಜನ ಆರೋಪಿತರು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ನಮಗೆ ನಮ್ಮ ತನಿಖೆಯಿಂದ ಸಾಬೀತಾಯ್ತು. ಭವಿತ್ರಾಜ್, ಸಂದೇಶ್, ಆಮೇಲೆ ಸನತ್ ಅಂತ. ಆದ್ರೆ ಅವ್ರು 3 ಅಬ್ಸ್ಕೌಂಡಿಂಗ್ ಇದ್ರು. ಅವ್ರ ಪತ್ತೆ ಕಾರ್ಯದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಕಂಕನಾಡಿ ಪತ್ತೆ ಕಾರ್ಯದಲ್ಲಿದ್ದಾಗ ಒಂದು ವಾಹನದಲ್ಲಿ ಅವ್ರು ಇವತ್ತು ಬಂಟ್ವಾಳ ಕಡೆಯಿಂದ ಬರ್ತಾ ಇದಾರೆ ಅಂತ ಮಾಹಿತಿ ಬಂತು. ಕೂಡಲೇ ಅವ್ರನ್ನ ಹಿಡಿಯಕ್ ಹೋದಾಗ ಚೇಂಜ್ ಮಾಡಕ್ ಹೋಗಿ ಆ ನೀರ್ಮಾರ್ಗ ರೋಡ್ ದಲ್ಲಿ ಅಡ್ಡ ಹಾಕಕ್ ಹೋದಾಗ ಅವ್ರ ಗಾಡಿಯನ್ನ ಅದರಲ್ಲಿ ಭವಿತ್ರಾಜ್ ಅಂತ ಆರೋಪಿ ಗಾಡಿಯಿಂದ ಇಳಿದು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ವಿನೋದ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಅದರಿಂದ ಅವನಿಗೆ ಗಾಯ ಆಗಿದೆ. ಸೊ ಅನಿವಾರ್ಯವಾಗಿ ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಮ್ಮ ಅಶೋಕ್ ಕಂಕನಾಡಿ ಇನ್ಸ್ಪೆಕ್ಟರ್ ಅವ್ರ ಕಾಲ್ ಮೇಲೆ ಗುಂಡು ಹಾಕಿದ್ದಾನೆ. ಸೊ ಇಬ್ರು ಈಗ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ. ಆಮೇಲೆ ಇನ್ನಿಬ್ರು ಆರೋಪಿ ಕೂಡ ನಾವು ಹಿಡಿದಿವಿ, ಸನತ್ ಮತ್ತೆ ಸಂದೇಶ್ ಅಂತ. ಇವ್ರಿಗೆ ಹೆಚ್ಚಿನ ಒಂದು ವಿಚಾರಣೆನ ಮಾಡ್ತಾ ಇದೀವಿ. ಒಟ್ಟಾರೆ ಇಂಥ ಪ್ರಕರಣಗಳನ್ನ ಬಹಳ ಗಂಭೀರವಾಗಿ ತಗೊಳ್ತಾ ಇದೀವಿ. ಯಾರು ಕೂಡ ಕಾನೂನನ್ನ ತಮ್ಮ ಕೈಗೆ ತೊಗೊಳಕ್ ಅವಕಾಶ ಕೊಡಲ್ಲ. ಕಾನೂನು ಅಡಿಯಲ್ಲಿ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ. ಓಕೆ ಸರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಿತ್ರಾಜನನ್ನ ಅರೆಸ್ಟ್ ಮಾಡಲಾಗಿದೆಯಾ ಅನ್ನುವಂಥದ್ದು ಸರ್? ಅವನೀಗ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ. ಅವನಿಗೂ ಕೂಡ ನಾವು ಡಿಸ್ಚಾರ್ಜ್ ಆದ್ಮೇಲೆ ಅರೆಸ್ಟ್ ಮಾಡಿ ಹೆಚ್ಚಿನ ವಿಚಾರಣೆ ಮಾಡ್ತೀವಿ. ಓಕೆ ಸರ್, ನಿಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದ ಸರ್. ಥ್ಯಾಂಕ್ ಯು.